ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 25ನೇ ಅಧ್ಯಾಯ ಶ್ಲೋಕ 26. ಎಸ್. ಭಕ್ತ್ಯಾ ಪುಮಾನ್ ಜಾತ ವಿರಾಗ ಐಂದ್ರಿಯ ದೃಷ್ಟಾ ಶ್ರುತಾನ್ ಮದರಚನಾನುಚಿಂತಯ ಚಿತ್ತಸ್ಯ ಯತೋ ಗ್ರಹಣೆ ಯೋಗಯುಕ್ತೋ ಯತಿಷ್ಯತೆ ರುಜುಭಿರ್ಯೋಗ ಮಾರ್ಗೈ. ಅನುವಾದ ಮತ್ತು ಭಾವಾರ್ಥ ಬೈ ಇಸ್ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಹೀಗೆ ಭಕ್ತರ ಸಂಘದಲ್ಲಿ ಭಕ್ತಿ ಸೇವೆಯಲ್ಲಿ ಪ್ರಜ್ಞಾಪೂರ್ವಕವಾಗಿ ನಿರತನಾದ ವ್ಯಕ್ತಿಯು ಪ್ರಸಕ್ತ ಮತ್ತು ಮುಂದಿನ ಜಗತ್ತುಗಳೆರಡರಲ್ಲೂ ಭಗವಂತನ ಕ್ರಿಯೆಗಳ ನಿರಂತರ ಚಿಂತೆಯನ್ನು ಇಂದ್ರಿಯ ದೃಷ್ಟಿಯಲ್ಲಿ ವೈರಾಗ್ಯವನ್ನು ಪಡೆಯುತ್ತಾನೆ. ಕೃಷ್ಣ ಪ್ರಜ್ಞೆ ಈ ಪ್ರಕ್ರಿಯೆಯು ಅತಿ ಸುಲಭವಾದ ಯೋಗ ಪ್ರಕ್ರಿಯೆಯಾಗಿದೆ. ಭಕ್ತಿ ಸೇವೆಯ ಪದದಲ್ಲಿ ವಾಸ್ತವಿಕವಾಗಿ ನಿಲ್ಲಿಸಿದವನು ಮನಸ್ಸನ್ನು ನಿಗ್ರಹಿಸಲು ಶಕ್ತನಾಗುವನು. ಎಸ್ ನೋಡಿ, ಮನಸ್ಸನ್ನು ನಿಗ್ರಹಿಸುವಂಥದ್ದು ಮತ್ತೆ ಇಂದ್ರಿಯ ತುಷ್ಟಿಯಿಂದ ವೈರಾಗ್ಯ ಹೇಗೆ ಆಗುವಂಥದ್ದು? ಕೃಷ್ಣ ಪ್ರಜ್ಞೆಯಿಂದ. ತುಂಬಾ ಸುಲಭದಲ್ಲಿ ಆಗ್ತದೆ. ಓಕೆ, ಈಗ ಪರಿಪೂರ್ಣ ಸತ್ಯ. ಪರಿಪೂರ್ಣ ಸತ್ಯ ಅಂದ್ರೆ ಅಬ್ಸಲ್ಯೂಟ್ ಟ್ರುತ್. ಕೃಷ್ಣ ಪರಿಪೂರ್ಣ ಸತ್ಯ. ಈಗ ಪರಿಪೂರ್ಣ ಸತ್ಯವನ್ನು ನಾವು ಹೇಗೆ ಅರ್ಥ ಮಾಡುವಂಥದ್ದು? ಈಗ ಭಗವಂತನ ನಾಮ, ಭಗವಂತನ ರೂಪ, ಭಗವಂತನ ಕ್ರಿಯೆ ಮತ್ತೆ ಭಗವಂತನ ಬೇರೆಲ್ಲ ಎಲ್ಲವೂ ಭಗವಂತ. ಎಲ್ಲವೂ ಇದು ಕೆಲವೊಂದು ಪರಿಪೂರ್ಣ ಸತ್ಯ. ಪ್ರಭುಪಾದ ಹೇಳುವಂಥದ್ದು, ಪಾಶ್ಚಾತ್ಯ ದೇಶದಲ್ಲಿ ಪ್ರಭುಪಾದ ಹೇಳುವಂಥದ್ದು, ಈಗ ಜಾನ್ 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 ಹೇಳಿದ್ರೆ ನಿಮ್ಗೆ ಎಂತ ಬೆನಿಫಿಟ್ ಸಿಗ್ತದೆ? ಎಸ್, ಯಾರು ಹೇಳ್ತೀರಿ? ಎಂತಾದ್ರು ಬೆನಿಫಿಟ್ ಸಿಗ್ತದ? ಈಗ ಕೃಷ್ಣ ಕೃಷ್ಣ ಹೇಳಿದ್ರೆ ನಿಮ್ಗೆ ಬೆನಿಫಿಟ್ ಸಿಗ್ತದ? ಜಾನ್ ಜಾನ್ ಹೇಳಿದ್ರೆ ಬೆನಿಫಿಟ್ ಸಿಗ್ತದ? ಎಸ್. ಯಾಕೆ ಯಾಕೆ ಜಾನ್ ಜಾನ್ ಹೇಳಿದ್ರೆ ಯಾಕೆ ಬೆನಿಫಿಟ್ ಸಿಗುವುದಿಲ್ಲ? ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ನಾಮ ಬೇರೆ ಅಲ್ಲ. ಕೃಷ್ಣ ನಾಮದಲ್ಲಿ ಇದ್ದಾನೆ. ಕೃಷ್ಣ is there in his ನಾಮ. ನಾಮ ಪ್ರಭು. ಕೃಷ್ಣ ಇಸ್ ನಾಮ ಪ್ರಭು. ಹಾಗೆ ಕೃಷ್ಣನ ಲೀಲೆ ಬೇರೆ ಅಲ್ಲ, ಕೃಷ್ಣನ ಗುಣ ಬೇರೆ ಅಲ್ಲ, ಕೃಷ್ಣನ ಫಾರ್ಮ್ ಬೇರೆ ಅಲ್ಲ, ಕೃಷ್ಣನ ನಾಮ ಬೇರೆ ಅಲ್ಲ, ಎಲ್ಲ ಒಂದೇ. ಎವ್ರಿಥಿಂಗ್ ಇಸ್ ಕೃಷ್ಣ. ಪರಿಪೂರ್ಣ ಸತ್ಯ ಇದು. ಈಗ ಕೃಷ್ಣನ ಕೈ, ಕೃಷ್ಣನ ಕಾಲು, ಅದ್ರಲ್ಲಿ ಯಾವುದು ಡಿಫ್ರೆನ್ಸ್ ಇಲ್ಲ. ಈಗ ನಮ್ಮ ಕೈ ಕಾಲಿದು ಕೆಲಸ ಮಾಡುವುದಿಲ್ಲ, ಕೈದು ಮಾತ್ರ ಕೆಲಸ ಮಾಡುವಂಥದ್ದು. ಯಾಕೆಂದ್ರೆ ನಾವು ಬದ್ಧ ಜೀವಿಗಳು. ಭಗವಂತಂದು ಹಾಗೆ ಅಲ್ಲ. ನೀನು ಇಲ್ಲಿ ಬಾ, ಇಲ್ಲಿ ಕೂತ್ಕೋ, ಇಲ್ಲಿ ಇಲ್ಲಿ ಹಾಗೆ ನಮ್ದು ಕೈ ಕಾಲಿದು ಕೆಲಸ ಮಾಡುವುದಿಲ್ಲ, ಕೈದೇ ಕೆಲಸ ಮಾಡುವಂಥದ್ದು. ಭಗವಂತ ಹಾಗೆ ಅಲ್ಲ. ಈಗ ಬ್ರಹ್ಮ ಸಂಹಿತೆಯಲ್ಲಿ ನಾವೀಗ ಬೆಳಿಗ್ಗೆ ದರ್ಶನಾದಿ ಆಗುವಾಗ ಹೇಳುವಂಥದ್ದು, ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿ ಮಂತಿ ಪಶ್ಯಂತಿ ಪಾಂತಿ ಚಿರಂ ಕಲಯಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಹಾಗಾಗಿ ನಾವು ಈ ಶ್ಲೋಕದಲ್ಲಿ ಎಂತ ಹೇಳುವುದಂದ್ರೆ, ಭಗವಂತನ ಎಲ್ಲ ಅಂಗಗಳು
ಬೇರೆ ಅಂಗ ಅದು ಕೆಲಸ ಮಾಡ್ತದಂತೆ. ಈಗ ಹೇಗೆ ನಮ್ಗೆ ತಿನ್ಲಿಕ್ಕೆ ಆಗುವಂಥದ್ದು ಬಾಯಿಯಿಂದ ಮಾತ್ರ. ಕೃಷ್ಣನಿಗೆ ಹೇಗೆ ಎಲ್ಲ ತಿನ್ಬಹುದು? ಕೃಷ್ಣನಿಗೆ ಎಸ್ ಯಾರು ಹೇಳ್ತೀರಿ? ಕೃಷ್ಣ ಹೇಗೆಲ್ಲ ತಿನ್ಬಹುದು? ನೋಡಿದರೆ ಬೇರೆ ಬೇರೆ ಕೃಷ್ಣ ಬೇರೆ ಹೇಗೆ ಎಲ್ಲ ಅಂಗದಿಂದ. ಮತ್ತೆ ಬೇರೆ ದೃಷ್ಟಿಯಿಂದ ನೋಡಿ. ಭಗವಂತ ಹೇಗೆ ಅಂದ್ರೆ, ಈಗ ನೀವು ಪ್ರಸಾದ ಇಡ್ತೀರಿ. ಈಗ ಪ್ರಸಾದ ಇಟ್ಟದ್ದು ಭಗವಂತ, ಓಕೆ ನಿಮ್ಗೆ ಓಪನ್ ಅನ್ಮ್ಯೂಟ್ ಮಾಡ್ತೇನೆ. ಭಗವಂತ ತಿಂತಾನ ಇಲ್ವಾ? ಓಕೆ ತಿಂತಾನ. ಆದ್ರೆ ಯಾಕೆ ಅದು ಹಾಗೆ ಇರ್ತದೆ? ತಿಂದ ಮೇಲೆ ಖಾಲಿ ಆಗ್ಬೇಕಲ್ಲ, ಅದು ಯಾಕೆ ಅಲ್ಲಿ ಇರ್ತದೆ? ಅದು ಪರಿಪೂರ್ಣವಾಗಿ ಸಂಪೂರ್ಣ ಭಗವಂತ ದೃಷ್ಟಿ ಪರಿಪೂರ್ಣ, ಹಾಗಾಗಿ ಅವನ್ ಕಣ್ಣಿಂದ ಸೇವನೆ ಮಾಡ್ತಾನೆ ಪ್ರಭುಜಿ. ಕಣ್ಣಿಂದ ಸೇವನೆ ಮಾಡಿದ ಅಲ್ಲಿ ಖಾಲಿ ಆಗ್ಬೇಕಲ್ಲ, ಯಾಕೆ ಅಲ್ಲಿ ಉಂಟು? ಪುನಃ ಭಕ್ತರಿಗಾಗಿ ಪ್ರಸಾದ ರೂಪದಲ್ಲಿ ರಿಟರ್ನ್ ಕೊಡ್ತಾರೆ. ಪ್ಯೂರಿಫೈ ಮಾಡ್ತಾನೆ ಭಗವಂತ. ಮುಟ್ಟಿದ್ದೆಲ್ಲ ಸಂಪೂರ್ಣ. ಓಕೆ, ಎಸ್, ಹರೇ ಕೃಷ್ಣ. ಹಾಗಾಗಿ ನೋಡಿ ಹೇಗೆಂದ್ರೆ ಭಗವಂತ ಈಗ ನೋಡಿದ್ರೆ ಅದು ತಿಂದಾಗೆ, ಅದಕ್ಕೆ ಜಾಸ್ತಿ ಹೊತ್ತು ಬೇಕಂತಿಲ್ಲ. ಈಗ ನಾವು ಟೆಂಪಲ್ ಅಲ್ಲಿ 15 ಮಿನಿಟ್ಸ್ ಇಡ್ತೇವೆ, ಏಕೆಂದ್ರೆ ನಮ್ಗೆ ಕೂಡ ತಿನ್ಲಿಕ್ಕೆ 15 ಮಿನಿಟ್ಸ್ ಬೇಕಲ್ಲ. ಅದೇ ರೀತಿ ಅದು ನಮ್ದು ಭಾವ. ಆಕ್ಚುಲಿ ಇಟ್ಟ ಕೂಡಲೇ ಭಗವಂತನನ್ನು ಸ್ವೀಕರಿಸ್ತಾನೆ ಅಂತ. ಎಷ್ಟೇ ಬಿಸಿ ಇರ್ಲಿ, ಈಗ ನಾವೆಂತಂದ್ರೆ ತುಂಬಾ ಬಿಸಿ ಇದ್ರೆ ಸ್ವಲ್ಪ ತಣ್ಣಾಗಿ ಸ್ವಲ್ಪ ಇದು ಮಾಡಿ ಇಡ್ತೇವೆ. ಮತ್ತೆ ಹೇಗೆಂದ್ರೆ ನಮ್ಗೆ ಬಿಸಿ ತಿನ್ಲಿಕ್ಕೆ ಆಗ್ತದೆ ಇಲ್ಲ, ಇದು ನಮ್ದು ಭಾವ. ಆದ್ರೆ ಭಗವಂತ ಹಾಗೆಲ್ಲ ಬಿಸಿ ಬಿಸಿ ಎದ್ದೇಳುವಂಥದ್ದು. ಈ ಫೈರ್, ಬೆಂಕಿಯನ್ನು ನುಂಗಬಹುದು, ಅವನಿಗೆ ಇದು ಕೂಡ ತಿನ್ಬಹುದು. ಆದ್ರೆ ನಾವು ಭಾವ, ಕೃಷ್ಣ ಹೆಸರು ಭಾವಗ್ರಹಿ ಜನಾರ್ದನ. ನೀವು ಭಾವದಿಂದ ಕೊಟ್ರೆ ಭಗವಂತ ಸ್ವೀಕರಿಸ್ತಾನೆ, ಹಾಗೆ ಭಾವ ಬೇಕು. ಈಗ ಭಗವಂತ ಹೇಗೆ ಅಂದ್ರೆ, ಈಗ ಜಸ್ಟ್ ನೋಡಿದ್ರೆ ಹೀಗೆ ತಿಂದಾಗೆ, ಆದ್ರೆ ಅವ ಯಾಕೆ ಇಡ್ತಾನೆ ಅಂದ್ರೆ ಭಕ್ತರಿಗೋಸ್ಕರ. ಭಗವಂತ ತಿಂದು ಬಿಟ್ಟಂತ ಶೇಷ ಅದು, ಅದಕ್ಕೆ ಮಹಾಪ್ರಸಾದ ಅಂತ ಹೆಸರು. ಮತ್ತೆ ಭಗವಂತನಿಗೆ ಈಗ ರೋಮದಿಂದ ತಿನ್ಬಹುದು, ನಮ್ಗೆ ರೋಮದಿಂದ ತಿನ್ಲಿಕ್ಕೆ ಆಗ್ತದೆ ಇಲ್ಲ. ಭಗವಂತನಿಗೆ ಕಿವಿಯಿಂದ ತಿನ್ಬಹುದು, ಭಗವಂತನಿಗೆ ಮೂಗಿನಿಂದ ತಿನ್ಬಹುದು. ಹಾಗಾಗಿ ಇದೆಲ್ಲ ನಮ್ಗೆ ಎಂತಂದ್ರೆ ನೋಡಿ, ಇದು ನಾವು ಭಕ್ತಿಯಲ್ಲಿ ಬಂದು ಭಕ್ತಿ ಮಾಡಿ ಮಾಡಿ ಮತ್ತೆ ನಮ್ಗೆ ಅರ್ಥ ಆಗುವುದು. ಇಲ್ಲದ್ರೆ ಎಂತಂದ್ರೆ ನಾವು ಯಾವ ಲೆವೆಲ್ ಅಲ್ಲಿ ಇದ್ದೇವೆ ಅದೇ ಲೆವೆಲ್ ಅನ್ನು ಭಗವಂತನಿಗೆ ತರ್ತೇವೆ. ನನ್ಗೆ ಆಗುದಿಲ್ಲ ಇಲ್ಲಿ ಮೂಗಿನಿಂದ, ಭಗವಂತನಿಗೆ ಕೂಡ ಆಗುದಿಲ್ಲ. ಈಗ ಭಗವಂತನಿಗೆ ರೋಮದಿಂದ ನೋಡ್ಬೋದು, ಈಗ ಕೈಯಲ್ಲಿ ರೋಮ ಇರ್ತದೆ ಅದರಿಂದ ನೋಡ್ಬೋದು. ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಕಣ್ಣು ಮಾತ್ರ. ಅದು ಕೂಡ ಕಣ್ಣಲ್ಲಿ ಎಂತಾದ್ರೂ ಜಾಸ್ತಿ ನೋಡ್ಲಿಕ್ಕೆ ಆಗುದಿಲ್ಲ, ಕಣ್ಣಿಗೆ ಎಂತ ನೋಡ್ಲಿಕ್ಕೆ ಆಗುದಿಲ್ಲ. ಇದು ನಮ್ಮ ಸ್ಥಿತಿ, ಶೋಚನೀಯ ಸ್ಥಿತಿ, ಪೆಥೆಟಿಕ್ ಕಂಡೀಷನ್ ನಮ್ದು. ಆದ್ರೆ ನಮ್ಮ ಅಹಂಕಾರ ನಮ್ಮನ್ನು ಎಂತ ಮಾಡ್ತದಂದ್ರೆ ಬಿಡುವುದಿಲ್ಲ. ಹಾಗೆ ಇಲ್ಲಿ ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ಕ್ಯಾನ್ ಈಟ್ ಬೈ ಸೀಯಿಂಗ್, ಕೃಷ್ಣ ಕ್ಯಾನ್ ಗೋ ಬೈ ಥಿಂಕಿಂಗ್, ಇದೆಲ್ಲ ಸುಲಭದಲ್ಲಿ ಅರ್ಥ ಆಗುವುದಿಲ್ಲ. ಭಗವಂತನ ಲೀಲೆ ಹಾಗೆ. ಭಗವಂತನ ಲೀಲೆ, ಭಗವಂತ ನಮ್ಗೆ ಎಷ್ಟು ತೋರಿಸ್ತಾನೆ ಅಷ್ಟು ಮಾತ್ರ ನಮ್ಗೆ ಅರ್ಥ ಆಗ್ತದೆ. ಕೃಷ್ಣ ವಿಲ್ ರಿವೀಲ್. ಈಗ ಸಾಕ್ಷಾತ್ಕಾರ ಅಂದ್ರೆ ಅಂತ, ನಮ್ಗೆ ಭಗವಂತ ಭಕ್ತಿ ಮಾಡ್ತಾ ಮಾಡ್ತಾ ಭಗವಂತ ನಮ್ಗೆ ತಿಳಿಸಿಕೊಡ್ತಾನೆ, ಆಗ ನಮಗೆ ಅರ್ಥ ಆಗ್ತದೆ. ನಮ್ಮ ಲೆವೆಲ್ಗೆ ಭಗವಂತ ನಮ್ಗೆ ತಿಳಿಸಿಕೊಡ್ತಾನೆ, ಜಾಸ್ತಿ ಕೂಡ ಅಲ್ಲ ಕಡಿಮೆ ಕೂಡ ಅಲ್ಲ. ಹಾಗೆ ಈ ಶ್ಲೋಕದಲ್ಲಿ ಬರುವಂತದ್ದು ಭಕ್ತ್ಯಾ ಪುಮಾನ್ ಜಾತ ವಿರಾಗ ಐಂದ್ರಿಯಾತ್. ಐಂದ್ರಿಯತ್ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು ಭೌತಿಕ ರೋಗ ಅಂತೆ, ಮೆಟೀರಿಯಲ್ ಡಿಸೀಸ್. ಎಂತ
ದಟ್ ವಿ ವಾಂಟ್ ಟು ಸ್ಯಾಟಿಸ್ಫೈ ಅವರ್ ಸೆನ್ಸಸ್. ನಮಗೆ ನಮ್ಮ ಇಂದ್ರಿಯಗಳನ್ನು ಪ್ಲೀಸ್ ಮಾಡುವಂತ ಇಚ್ಛೆ. ಇದು ಭೌತಿಕ ಜೀವನದಲ್ಲಿ. ಇದಕ್ಕೆ ಒಂದು ಭೌತಿಕ ಜೀವನ. ಭೌತಿಕ ಜೀವನ ಅಂದ್ರೆ ಆಧ್ಯಾತ್ಮಿಕ ಜೀವನ ಅಂದ್ರೆ ಎಸ್, ಯಾರು ಹೇಳ್ತೀರಿ? ಭೌತಿಕ ಜೀವನದಲ್ಲಿ ನಮ್ಮ ಇಂದ್ರಿಯಗಳ ನಮಗೆ ತೃಪ್ತಿಪಡಿಸುವ ಇಚ್ಛೆ. ಆಧ್ಯಾತ್ಮಿಕ ಜೀವನ ಅಂದ್ರೆ ಹೇಗೆ? ಭಗವಂತನ ಇಂದ್ರಿಯಗಳು ತೃಪ್ತಿಪಡಿಸೋದು. ಯಾರನ್ನು ತೃಪ್ತಿಪಡಿಸೋದು? ಭಗವಂತನ ಇಂದ್ರಿಯಗಳನ್ನು ತೃಪ್ತಿಪಡಿಸೋದು. ಭಗವಂತನ ಇಂದ್ರಿಯವನ್ನು ತೃಪ್ತಿಪಡಿಸುವಂತ. ಇಷ್ಟೇ ವ್ಯತ್ಯಾಸ. ಆಧ್ಯಾತ್ಮಿಕ ಜೀವನ ಮತ್ತೆ ಭೌತಿಕ ಜೀವನಕ್ಕಿಂತ ಎಷ್ಟೇ ವ್ಯತ್ಯಾಸ. ಸ್ವಲ್ಪ ದೊಡ್ಡ ವ್ಯತ್ಯಾಸ ಇಲ್ಲ. ಇಲ್ಲಿ ಕೂಡ ನಾವು ನಮ್ಮ ಇಂದ್ರಿಯಗಳನ್ನು ಪ್ಲೀಸ್ ಮಾಡುವಂಥದ್ದು, ಅಲ್ಲಿ ಭಗವಂತನ ಇಂದ್ರಿಯಗಳನ್ನು ಪ್ಲೀಸ್ ಮಾಡುವಂಥ. ಆಧ್ಯಾತ್ಮಿಕ ಅಂದ್ರೆ ಅದು. ಹಾಗಾಗಿ ತುಂಬಾ ಸಂಸ್ಥೆಗಳು ಹೇಳ್ತಾರೆ ನಾವು ಕೂಡ ಆಧ್ಯಾತ್ಮಿಕ. ನೀವು ನೋಡ್ಬೇಕು, ಅವರು ಕೃಷ್ಣನ ಇಂದ್ರಿಯಗಳನ್ನು ತೃಪ್ತಿಪಡಿಸ್ತಾ ಇದ್ದಾರಾ, ಅವರವರ ಇಂದ್ರಿಯಗಳನ್ನು ತೃಪ್ತಿಪಡಿಸ್ತಾ ಇದ್ದಾರೆ. ನೀವು ನೋಡಿ, ಬೇಕಿದ್ರೆ ನೋಡಿ. ಈಗ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಕೃಷ್ಣ ಪ್ರಜ್ಞೆ ಬರೋ ಮುಂಚೆ ತುಂಬಾ ಸಂಸ್ಥೆಗೆ ಹೋಗಿದ್ದೇನೆ. ತುಂಬಾ ಈ ಆಧ್ಯಾತ್ಮಿಕ ಸಂಸ್ಥೆಗಳಿಗೆ ಹೋಗಿದ್ದೇನೆ. ಎಲ್ಲ ಚೀಟಿಂಗ್ ಅಂದ್ರೆ ಕೃಷ್ಣನ ಇಂದ್ರಿಯವನ್ನು ಪ್ಲೀಸ್ ಮಾಡ್ಲಿಕ್ಕೆ ಇಲ್ಲ ಅವರಿಗೆ ಇಚ್ಛೆ, ಅವರವರ ಇಂದ್ರಿಯ. ಹಾಗಾಗಿ ಮೋಸ, ಇದು ದೊಡ್ಡ ಮೋಸ. ಅದು ಆಧ್ಯಾತ್ಮಿಕ ಅಲ್ಲ. ಅದಕ್ಕೆ ನಾವು ಹೇಳುವಂಥದ್ದು ಸೋ ಕಾಲ್ಡ್, ಪ್ರಭುಪಾದ ಹೆಸರು ಕೊಟ್ಟಿದ್ದಾರೆ ಅಂತ, ಸೋ ಕಾಲ್ಡ್ ಸ್ಪಿರಿಚುವಲ್ ಆರ್ಗನೈಸೇಷನ್. ಸೋ ಕಾಲ್ಡ್ ಸ್ಪಿರಿಚುವಲ್ ಆರ್ಗನೈಸೇಷನ್ ಅಂದ್ರೆ ಅಂತ ಯಾರು ಹೇಳ್ತೀರಿ? ಎಸ್, ಸೋ ಕಾಲ್ಡ್ ಸ್ಪಿರಿಚುವಲ್ ಆರ್ಗನೈಸೇಷನ್ ಅಂದ್ರೆ ಅಂತ. ಹೆಸರಿಗೆ ಮಾತ್ರ ಆಧ್ಯಾತ್ಮಿಕ. ಹೆಸರಿಗೆ ಮಾತ್ರ ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಅಂದ್ರೆ ಭಗವಂತನ ಇಂದ್ರಿಯಗಳನ್ನು ನಾವು ತೃಪ್ತಿಪಡಿಸಬೇಕು. ನೀವು ಚಾಲೆಂಜ್ ಮಾಡಿ ಯಾರ ಹತ್ರ ಬೇಕಿದ್ರು. ಯಾವುದೇ ಆಧ್ಯಾತ್ಮಿಕ ಸಂಸ್ಥೆ ನಿಮ್ಗೆ ಚಾಲೆಂಜ್ ಮಾಡ್ಬೋದು, ನಿಮ್ದು ಆಧ್ಯಾತ್ಮಿಕ ಅಲ್ಲ. ಅವ್ರು ಹೇಳ್ತಾರೆ ಯಾಕೆ ಅಲ್ಲ, ನಮ್ದು ಕೂಡ ಆಧ್ಯಾತ್ಮಿಕ. ನೀವು ಕೃಷ್ಣನ ಇಂದ್ರಿಯವನ್ನು ತೃಪ್ತಿಪಡಿಸ್ತಾ ಇದ್ದಾರ. ಎಂತ ಕೃಷ್ಣ? ನಾವು ಕೂಡ ಈಗ ಕೃಷ್ಣ, ಈ ರೀತಿ ಹೇಳ್ತಾರೆ. ಹಾಗಾಗಿ ಸಮಾಜದಲ್ಲಿ ಚೀಟಿಂಗ್ ನಡೀತಾ ಉಂಟು. ಚೀಟಿಂಗ್, ಮೋಸ. ಹಾಗಾಗಿ ಈ ಮೋಸವನ್ನು ನಾವು ಹೇಗೆ ನಿಲ್ಲಿಸುವಂಥದ್ದು? ಹಾಗೆ ಪ್ರಭುಪಾದ ಹೇಳುವಂಥದ್ದು, ಅಡ್ವಾನ್ಸ್ಮೆಂಟ್ ಆಫ್ ಸಿವಿಲೈಸೇಷನ್ ಅಂದ್ರೆ ನಾಗರಿಕತೆ ಮುಂದೆ ಹೋಗುವಂಥದ್ದು. ಮೀನ್ಸ್ ಅಡ್ವಾನ್ಸ್ಮೆಂಟ್ ಆಫ್ ಸೆನ್ಸ್ ಗ್ರಾಟಿಫಿಕೇಶನ್. ಭೌತಿಕ ಲೋಕದಲ್ಲಿ ಅಡ್ವಾನ್ಸ್ಮೆಂಟ್ ಆಫ್ ಸಿವಿಲೈಸೇಷನ್ ಅಂದ್ರೆ ಅಡ್ವಾನ್ಸ್ಮೆಂಟ್ ಆಫ್ ಸೆನ್ಸ್ ಗ್ರಾಟಿಫಿಕೇಶನ್, ಇಂದ್ರಿಯ ಸುಖದಲ್ಲಿ ಮುಂದೆ ಹೋಗುವಂಥದ್ದು. ಆದ್ರೆ ಭಕ್ತಿ ಅಂದ್ರೆ ಇದರ ಜಸ್ಟ್ ಆಪೋಸಿಟ್. ಎಂತ ಆಪೋಸಿಟ್? ಎಸ್, ಯಾರು ಹೇಳ್ತೀರಿ? ಭಕ್ತಿ ಅಂದ್ರೆ ಇದರ ಆಪೋಸಿಟ್. ಎಂತ ಆಪೋಸಿಟ್? ಸೆನ್ಸ್ ಗ್ರಾಟಿಫಿಕೇಶನ್ ಕಡಿಮೆ ಇರುತ್ತೆ ಪ್ರಭು. ಕಡಿಮೆ ಅಲ್ಲ, ಎಂತ ಹೇಳ್ತೀರಿ? ಭಗವಂತನ ತೃಪ್ತಿಪಡಿಸ್ಬೇಕು. ಭಗವಂತನ ಇರೋದೇ ಇಲ್ಲ. ಭಗವಂತನ ತೃಪ್ತಿನೇ. ಎಸ್, ಉಲ್ಟಾ ಆಪೋಸಿಟ್ ಅಂದ್ರೆ ಅಡ್ವಾನ್ಸ್ಮೆಂಟ್ ಆಫ್ ಸೆನ್ಸ್ ಗ್ರಾಟಿಫಿಕೇಶನ್, ಅಡ್ವಾನ್ಸ್ಮೆಂಟ್ ಇನ್ ಸ್ಯಾಟಿಸ್ಫೈಯಿಂಗ್ ಕೃಷ್ಣ ಸೆನ್ಸಸ್. ಭಗವಂತನ ಇಂದ್ರಿಯಗಳನ್ನು ಹೇಗೆ ತೃಪ್ತಿಪಡಿಸುವಂಥದ್ದು. ಎಸ್, ನಾಳೆ ಬೆಳಿಗ್ಗೆ ನನಗೆ ಮಂಗಳಾರತಿ, ಭಗವಂತನಿಗೆ ಒಳ್ಳೆಯ ಸ್ವೀಟ್ ಕೊಡಬೇಕು, ಬೆಳಿಗ್ಗೆ ಸ್ವೀಟ್ ರೈಸ್. ನಾಳೆ ಬೆಳಿಗ್ಗೆ ಭಗವಂತನನ್ನು ಎಬ್ಬಿಸಬೇಕು. ನಾಳೆ ಬೆಳಿಗ್ಗೆ ಭಗವಂತನಿಗೆ ಯಾವ ಕಲರ್ ಡ್ರೆಸ್ ಹಾಕಿಸುವಂಥದ್ದು. ನಾಳೆ ಬೆಳಿಗ್ಗೆ ಭಗವಂತನಿಗೆ ನೈವೇದ್ಯ ಎಂತ ಮಾಡುವಂಥದ್ದು. ಅಂದ್ರೆ ಟೋಟಲ್ ಫೋಕಸ್ ಅಂತಂದ್ರೆ ಭಗವಂತನನ್ನು ಹೇಗೆ ಪ್ಲೀಸ್ ಮಾಡುವಂಥದ್ದು. ನಾಳೆ ಬೆಳಿಗ್ಗೆ ನಾನು ಕೀರ್ತನ ಮಾಡ್ತೇನೆ, ಭಗವಂತ ಕೃಷ್ಣನಿಗೆ ಪ್ಲೀಸ್ ಮಾಡ್ಲಿಕ್ಕೆ ನಾನು ಕೀರ್ತನ ಮಾಡ್ತೇನೆ. ಕೃಷ್ಣ, ಕೀರ್ತನ ಮಾಡುವ ಮುಂಚೆ, ಕೃಷ್ಣ, ಐ ವಾಂಟ್ ಟು ಪ್ಲೀಸ್ ಯು, ಐ ಆಮ್ ನಾಟ್ ಪರ್ಫೆಕ್ಟ್, ನನಗೆ ಕೀರ್ತನ್ ಗೊತ್ತಿಲ್ಲ, ನನ್ನಲ್ಲಿ ಭಕ್ತಿ ಕೂಡ ಇಲ್ಲ, ಬಟ್ ಸ್ಟಿಲ್ ಐ ಆಮ್ ಡೂಯಿಂಗ್ ಕೀರ್ತನ್ ಫಾರ್ ಯುವರ್ ಪ್ಲೇಜರ್. ಹಾಗಾಗಿ ದಿಸ್ ಈಸ್ ಕೃಷ್ಣ ಕಾನ್ಶಿಯಸ್ನೆಸ್. ಇದು ಭಕ್ತಿ. ಭಗವಂತನನ್ನು ಹೇಗೆ ಪ್ಲೀಸ್ ಮಾಡುವಂಥದ್ದು. 9 ಗಂಟೆ ಆದ್ಮೇಲೆ ಪ್ರಸಾದ ತಿನ್ನುವಂಥದ್ದು ಕೂಡ ಹಾಗೆ. ಕೃಷ್ಣ, ಐ ಆಮ್ ಸರ್ವಿಂಗ್ ಪ್ರಸಾದಂ ಟು ಪ್ಲೀಸ್ ಯು. ಪ್ರಸಾದಂ ಈಸ್ ಮೆಂಟ್ ಫಾರ್ ಪ್ಲೀಸಿಂಗ್ ಕೃಷ್ಣ. ವಾಟ್ ಎವರ್ ಯು ಲೆಫ್ಟ್, ಐ ಆಮ್ ಟೇಕಿಂಗ್
ಟು ಪ್ಲೀಸ್ ಯು. ಪ್ರಸಾದ ಆದ್ಮೇಲೆ ಕೃಷ್ಣ ಐ ಆಮ್ ಗೋಯಿಂಗ್ ಫಾರ್ ಫಂಡ್ ಕಲೆಕ್ಷನ್, ಐ ಆಮ್ ಗೋಯಿಂಗ್ ಫಾರ್ ಬುಕ್ ಡಿಸ್ಟ್ರಿಬ್ಯೂಷನ್ ಫಾರ್ ಯುವರ್ ಪ್ಲೇಜರ್, ಐ ವಾಂಟ್ ಟು ಸರ್ವ್ ಕೃಷ್ಣ. ಹಾಗಾಗಿ ಪ್ರತಿ ಕ್ಷಣದಲ್ಲೂ ಭಗವಂತನನ್ನು ಪ್ಲೀಸ್ ಮಾಡ್ಲಿಕ್ಕೆ ಮಾಡುವಂಥದ್ದು ಆಕ್ಟಿವಿಟೀಸ್ ಭಕ್ತಿ ಸೇವೆ. ನಮ್ಮ ಸ್ವ ಇದಕ್ಕೆ ಮಾಡುವುದಲ್ಲ, ಇದು ವ್ಯತ್ಯಾಸ. ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿ ನಡೆಯುವಂತ ಎಲ್ಲ ಕ್ರಿಯೆಗಳು, ಎಲ್ಲ ಆಕ್ಟಿವಿಟೀಸ್ ಭಗವಂತನ ಪ್ಲೆಜರಿಗೆ. ಇದು ನಾವು ಅರ್ಥ ಮಾಡಬೇಕು. ನಾನು ಕೀರ್ತನ ಮಾಡ್ತೇನೆ, ನಾನು ಈಗ ನನ್ನ ಕ್ಲಾಸ್ ಕೃಷ್ಣ, ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಭಾಗವತಂ, I don't have realization, I don't know philosophy, but on the order of Guru and Vaishnava, I am doing this class for your pleasure, Krishna, for your pleasure. I am just repeating what Prabhupada said. Prabhupada ಹೇಳಿದನ್ನು ರಿಪೀಟ್ ಮಾಡ್ತಾ ಇದ್ದೇನೆ, for your pleasure, Krishna. ಹಾಗಾಗಿ ಎಲ್ಲ ಆಕ್ಟಿವಿಟೀಸ್ ಭಗವಂತನ ಪ್ಲೇಜರಿಗೆ. ದಿಸ್ ಈಸ್ ಕೃಷ್ಣ ಕಾನ್ಷಿಯಸ್ನೆಸ್. ಇದಕ್ಕೆ ಕೃಷ್ಣ ಪ್ರಜ್ಞೆ ಅಂತ ಹೇಳುವಂಥದ್ದು. ಆದ್ರೆ ಭೌತಿಕದಲ್ಲಿ ಭೌತಿಕದಲ್ಲಿ ಹೇಗೆ ಈ ರೀತಿ ಉಂಟಾ? ನೀವು ಬೆಳಿಗ್ಗೆ ರಾತ್ರಿ ಮಲಗುವುದರಿಂದ ಬೆಳಿಗ್ಗೆ ಹೇಳ್ತೀರಿ, ಬೆಳಿಗ್ಗೆ ಎದ್ದ ಮೇಲೆ ತುಂಬಾ ಸಂಜೆ ತನಕ ನಿಮ್ದು ಆಕ್ಟಿವಿಟೀಸ್ ಆಗ್ತದೆ. ಯಾರ ಪ್ಲೇಜರ್ಗೆ ನಾವು ಮಾಡುವಂಥದ್ದು ಭೌತಿಕದಲ್ಲಿ? ನಮ್ಮ ಇಚ್ಛೆಗೆ, ಹಾ ನಮ್ಮ ಇಚ್ಛೆಗೆ ಮಾಡುದು. ಹಾಗಾಗಿ ಈಗ ನಾವು ಎಂತಂದ್ರೆ ಸರ್ಕಸ್ ಮಾಡ್ಲಿಕ್ಕಿಲ್ಲ, ಜಸ್ಟ್ ಯು ಹ್ಯಾವ್ ಟು ಡಬಲ್ ಟೇಲ್. ಮನೆಯಲ್ಲಿ ಕೂಡ ನೀವು ಎಂತ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಿ, ಎಸ್ ಫ್ರಮ್ ಟುಡೇ ಆನ್ವರ್ಡ್ಸ್ ಐ ಆಮ್ ಡೂಯಿಂಗ್ ಫಾರ್ ಕೃಷ್ಣಸ್ ಪ್ಲೆಜರ್. ಇವತ್ತಿನಿಂದ ನಾನು ಎಂತ ಮಾಡುವುದಿದ್ರು ಕೂಡ ಭಗವಂತ ನಿನ್ನ ಖುಷಿಗೋಸ್ಕರ ನಾನು ಮಾಡ್ತೇನೆ. ಇದು ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ತುಂಬಾ ಸುಲಭ, ತುಂಬಾ ಸುಲಭ. ಏನು ರಾಕೆಟ್ ಸೈನ್ಸ್ ಇಲ್ಲ ಇದರಲ್ಲಿ, ತುಂಬಾ ಸುಲಭ. ಮಾಡುವಂತ ಆಕ್ಟಿವಿಟೀಸ್ ಕೃಷ್ಣನಿಗೋಸ್ಕರ ಮಾಡ್ಬೇಕಷ್ಟೇ. ಸಿಂಪಲ್, ತುಂಬಾ ಸಿಂಪಲ್ ಇದು. ಮಕ್ಕಳಿಗೆ ಕೂಡ ಮಾಡ್ಬೋದು. ಈಗ ಇಲ್ಲಿ ಮಕ್ಕಳಿದ್ದಾರೆ, 3 ಮಕ್ಕಳಿದ್ದಾರೆ, ಅವ್ರಿಗೆ ಕೂಡ ಮಾಡ್ಬೋದು, ಯಾರಿಗೂ ಕೂಡ ಮಾಡ್ಬೋದು. ಕೃಷ್ಣ ಈಗ ಮಗು ಹೋಗಿ ಒಂದು ಹೂವನ್ನು ಪ್ಲಕ್ ಮಾಡ್ತದೆ, ಪ್ಲಕ್ ಮಾಡಿ ತರ್ತದೆ, ಎಸ್ ಕೃಷ್ಣ ಐ ವಾಂಟ್ ಟು ಆಫರ್ ಯು, ಎಸ್ ದಟ್ ಇಸ್ ಕೃಷ್ಣ ಕಾನ್ಷಿಯಸ್ನೆಸ್. ಇದು ಕೃಷ್ಣದಲ್ಲಿ ಅಂದ್ರೆ ಆ ಹೂ ನನ್ಗೆ ಬೇಕಂತಲ್ಲ, ನಾನು ಈ ಹೂವನ್ನು ಕೃಷ್ಣನಿಗೆ ಕೊಡ್ತೇನೆ. ದಿಸ್ ಇಸ್ ಕೃಷ್ಣ ಕಾನ್ಷಿಯಸ್. ಹಾಗಾಗಿ ಕೃಷ್ಣ ಬಗ್ಗೆ ತುಂಬಾ ಸುಲಭ, ತುಂಬಾ ಸರಳ, ತುಂಬಾ ಸುಲಭ. ಹಾಗೆ ಭಕ್ತಿ ಅಂದ್ರೆ ಆಪೋಸಿಟ್. ಇಂದ್ರಿಯ ಸುಖ ಅಲ್ಲ, ಕೃಷ್ಣನ ಇಂದ್ರಿಯಗಳನ್ನು ಹೇಗೆ ಪ್ಲೀಸ್ ಮಾಡುವಂಥದ್ದು. ಹಾಗಾಗಿ ಇಂದ್ರಿಯ ಸುಖವನ್ನು ಕಡಿಮೆ ಮಾಡಬೇಕು, ಭಕ್ತಿ ಸೇವೆಯನ್ನು ಜಾಸ್ತಿ ಮಾಡಬೇಕು. ಈಗ ಎಂತಾಗಿದೆ ಅಂದ್ರೆ 3 ಸ್ಟೇಜ್ ಉಂಟು. ಫಸ್ಟ್ ಸ್ಟೇಜ್ ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಸ್ಟ್ರಗ್ಲಿಂಗ್ ಸ್ಟೇಜ್, ಥರ್ಡ್ ಸ್ಟೇಜ್ ಲಿಬರೇಟೆಡ್ ಸ್ಟೇಜ್. ಈಗ ನಾವು ಈ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದೇವೆ, ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್. ಈಗ ನಮ್ಗೆ ಗೊತ್ತಾಗಿದೆ ಈ ಇಂದ್ರಿಯ ಸುಖ ಒಳ್ಳೇದಲ್ಲ. ಈಗ ನಾವು ಸೆಕೆಂಡ್ ಸ್ಟೇಜ್ಗೆ ಬಂದಿದ್ದೇವೆ, ಸ್ಟ್ರಗ್ಲಿಂಗ್ ಸ್ಟೇಜ್. ನೆಕ್ಸ್ಟ್ ಥರ್ಡ್ ಸ್ಟೇಜ್ ಶುದ್ಧ ಭಕ್ತರಿರುವಂತದ್ದು, ಲಿಬರೇಟೆಡ್ ಸ್ಟೇಜ್. ಈಗ ನಮ್ಗೆ ಗೊತ್ತಾಗಿದೆ ಈ ಇಂದ್ರಿಯ ಸುಖ ಒಳ್ಳೇದಲ್ಲ, ಆದ್ರೆ ನಮ್ಗೆ ಬಿಡ್ಲಿಕ್ಕೆ ಆಗುವುದಿಲ್ಲ. ಹೌದಾ ಅಲ್ವಾ? ಹೌದಾ ಅಲ್ವಾ? ಹೌದು ಪ್ರಭುಜಿ. ಹಾಗಾಗಿ ನಾವು ಈಗ 2ನೇ ಸ್ಟೇಜ್ ಅಲ್ಲಿ ಇದ್ದೇವೆ, ಸ್ಟ್ರಗ್ಲಿಂಗ್. ನಾವು ಸ್ಟ್ರಗಲ್ ಮಾಡ್ತಾ ಇದ್ದೇವೆ. ಎಂತ ಸ್ಟ್ರಗಲ್ ಅಂದ್ರೆ ಸ್ವಲ್ಪ ಕೃಷ್ಣ ಪ್ರಜ್ಞೆ, ಸ್ವಲ್ಪ ಇಂದ್ರಿಯ ಸುಖ. ನಮ್ಗೆ ಕೆಲವೊಮ್ಮೆ ಆಗ್ತದೆ, ಎಸ್ ಈ ಇಂದ್ರಿಯ ಸುಖವನ್ನು ಕಡಿಮೆ ಮಾಡಬೇಕು, ಇಂದ್ರಿಯ ಸುಖವನ್ನು ಕಡಿಮೆ ಮಾಡಬೇಕು. ಆದ್ರೆ ನಮ್ಮ ಕೈಯಲ್ಲಿ ಇಲ್ಲ, ನಮ್ಗೆ ಆಗುವುದಿಲ್ಲ. ಅದಕ್ಕೆ ನಮ್ಗೆ ಇಲ್ಲಿ ಹೇಳುವಂಥದ್ದು, ಸಾಧುಗಳು ಪ್ಯೂರ್ ಡಿವೋಟೀಸ್ ಸಹಾಯಬೇಕು. ಪ್ಯೂರ್ ಡಿವೋಟೀಸ್ ವಿಲ್ ಹೆಲ್ಪ್ ಯು ಟು ಗೆಟ್ ಔಟ್ ಆಫ್ ದಿಸ್ ಸ್ಟ್ರಗ್ಲಿಂಗ್ ಸ್ಟೇಜ್ ಅಂಡ್ ಟು ರೀಚ್ ಲಿಬರೇಟೆಡ್ ಸ್ಟೇಜ್. ಶುದ್ಧ ಭಕ್ತರು ನಮಗೆ ಎಂತ, ದೇ ವಿಲ್ ಹೆಲ್ಪ್. ಅವ್ರು ಬಂದದೇ ಅದಕ್ಕೆ. ದೇರ್ ಮೇನ್ ಗೋಲ್ ಇಸ್ ದಟ್ ಎಂತ, ಎಲ್ಲ ಬದ್ಧ ಜೀವಿಗಳನ್ನು ಮುಕ್ತ ಜೀವಿಯಾಗಿ ಮಾಡುವ, ಮರಳಿ ದೇವೋತ್ತಮ ನಡೆಗೆ ಕೊಂಡೋಗುವ, ಇದು ಅವರ ಗುರಿ. ಹಾಗಾಗಿ ಆನ್ ಅವರ್ ಓನ್, ನಮ್ಮ ಸ್ವಂತ ಪ್ರಯತ್ನದಿಂದ ನಮಗೆ ಆಗುವುದಿಲ್ಲ.
Only by devotees association you can achieve this. ಈಗ ನೋಡುವಾಗ ನಮಗೆ ಸುಲಭ ಅಂತ ಆಗ್ತದೆ. ಈ ಕೃಷ್ಣ ಪ್ರಜ್ಞೆ ತುಂಬಾ ಸುಲಭ. ಕೆಲವೊಮ್ಮೆ ಅದು ಎಷ್ಟು ಸುಲಭ ಅಷ್ಟೇ ಕಷ್ಟ ಕೂಡ ಉಂಟು. ಯಾಕೆಂದ್ರೆ ನಮ್ಗೆ ಸ್ಟ್ರಗ್ಲಿಂಗ್ ಸ್ಟೇಜ್ ಅಲ್ಲಿ ಇದ್ದೇವೆ. ನಮ್ಗೆ ಸೆನ್ಸ್ ಗ್ರಾಟಿಫಿಕೇಶನ್ ಅನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ನೋಡಿ, ನಾವು ಕೆಲವೊಮ್ಮೆ ತುಂಬಾ ಪ್ರಯತ್ನ ಮಾಡ್ತೇವೆ. ಬೇಡ, ಈ ಇಂದ್ರಿಯ ಸುಖ ಬೇಡವೇ ಬೇಡ, ಇನಾಫ್ ಇಸ್ ಇನಾಫ್, ಸಾಕೋ ಸಾಕಪ್ಪ, ನಾನು ಮಾಡಿದ್ದು ಸಾಕು. ಹಿಂದಿನ ಲೈಫಲ್ಲಿ ಎಷ್ಟು ಮಾಡಿದ್ದೇನೆ, ಈ ಲೈಫಲ್ಲಿ ಕೂಡ ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ತುಂಬಾ ಇಂದ್ರಿಯ ಸುಖ ಮಾಡಿದ್ದೇನೆ. ಈಗ ಬಂದ ಮೇಲೆ ಕೂಡ ಈ ಇಂದ್ರಿಯ ಸುಖ ನಾನು ಬಿಡುವುದಿಲ್ಲ ಮಾರೆ, ಸಾಕಪ್ಪ ಸಾಕು. ಈ ರೀತಿ ನಮಗೆ ಕೆಲವೊಮ್ಮೆ ಬರ್ತದೆ ಇಲ್ವಾ ಇಚ್ಛೆ? ಎಸ್, ಹರೇ ಕೃಷ್ಣ. ಬರ್ತದಾ? ಬರ್ತದ ಪ್ರಭುಜಿ. ಬರುತ್ತೆ ಪ್ರಭುಜಿ. ನಮ್ಗೆ ಬರ್ತದೆ ಈ ರೀತಿ ಕೆಲವೊಮ್ಮೆ ಡಿಸೈರ್ ಬರ್ತದೆ. ಬಟ್ ಸ್ಟಿಲ್ ವಿ ಕಾಂಟ್ ಅಚೀವ್. ಸೊ ಇದರ ಅರ್ಥ ಎಂತಂದ್ರೆ, ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್, ಇಟ್ ಈಸ್ ಇನ್ ಪ್ಯೂರ್ ಡಿವೋಟೀಸ್ ಹ್ಯಾಂಡ್. ಸೊ ಯು ಹ್ಯಾವ್ ಟು ಪ್ರೇ. ಪ್ರಾರ್ಥನೆ ಮಾಡ್ಬೇಕಂದ್ರೆ ಎವ್ರಿ ಡೇ to pure devotees, to Prabhupada. Kindly save me, Prabhupada. Prabhupada, save me. I am in the ditch. I am rotting in the ditch. I want to come out of this ditch, Prabhupada. Somehow or other, kindly help me, Prabhupada. Prabhupada, once I come out, then I will totally surrender to you. ಪ್ರಭುಪಾದ. ಈ ರೀತಿ ಜನ್ವಿನ್ ಪ್ರೇಯರ್ಸ್ ಬರ್ಬೇಕು ಒಳಗಿಂದ. ಡಿಚ್ ಅಂದ್ರೆ ಅಂತ ಇಂದ್ರಿಯ ಸುಖ. ನಾನು ಇಂದ್ರಿಯ ಸುಖದಲ್ಲಿ ಇದ್ದೇನೆ, ನನಗೆ ಇದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಭುಪಾದ ಸಹಾಯ ಮಾಡಿ. ಪ್ರಭುಪಾದ ವಿಲ್ ಹೆಲ್ಪ್, ಸಹಾಯ ಮಾಡ್ತಾರೆ. ಅವರ ಮಿಷನೇ ಅದು. ಪ್ರಭುಪಾದ ಇದು ಮಿಷನೇ ಅದು. ಎಂತ? ಎಲ್ಲರನ್ನು ಈ ಗುಂಡಿಯಿಂದ ಹೊರಗೆ ತರುವಂಥದ್ದು, ಇಂದ್ರಿಯ ಸುಖದಿಂದ ಹೊರಗೆ ತರುವಂಥದ್ದು. ಹಾಗಾಗಿ ನಾವು ಸಿನ್ಸಿಯರ್ ಆಗಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮತ್ತೆ ಹೇಗೆ ಅಂದ್ರೆ, ಇವತ್ತು ಮಾಡಿ ನಾಳೆ ಪ್ರಾರ್ಥನೆ ಇಲ್ಲ, ಹಾಗೆ ಅಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅಲ್ಲ. ನಮ್ದು ಹೇಗೆ ಆಗ್ತದೆ ಅಂದ್ರೆ, ಸಂಕಟ ಬಂದಾಗ ಮಾತ್ರ ವೆಂಕಟರಮಣ, ಮತ್ತೆ ನಮಗೆ ವೆಂಕಟರಮಣದು ನೆನಪಿಲ್ಲ. ಹಾಗೆ ಆಗಬಾರ್ದು. ಆಲ್ವೇಸ್ ಬಿಫೋರ್ ಸ್ಲೀಪಿಂಗ್ ಯು ಶುಡ್ ಪ್ರೇ, ಪ್ರಭುಪಾದ, ಕೃಷ್ಣ, you have given me all this day I use for your service, so I want one more day, kindly grant me one more day so that I can do your service. ರಾತ್ರಿ ಇದು ಮಲಗುವಾಗ ನಮ್ಗೆ ಪ್ರಾರ್ಥನೆ ಇರ್ಬೇಕಂತೆ. ನಾವು ಎಂತ ಎಣಿಸ್ತೇವೆ ರಾತ್ರಿ ಮಲಗುವಾಗ? ನಮ್ಗೆ ಅಂದ್ರೆ ನಮ್ದು ಯಂಗ್ ಏಜ್, ನಾನೊಂದು 90-95 ತನಕ ಬದುಕ್ತೇನೆ, ಇದು ನಮ್ದು ಮೆಂಟಾಲಿಟಿ. ಆದ್ರೆ ಮಲಗುವಾಗಲೇ ನಾವು ಅಲ್ಲಿಗೆ ಹೀಗೆ ಆಗ್ಬೋದಂತೆ. ಹೇಳಲಿಕ್ಕೆ ಆಗುದಿಲ್ಲ, ನಮ್ಮ ಕೈಯಲ್ಲಿ ಯಾವುದಿಲ್ಲ. ನೋಡಿ, ನೀವು ಹೆಚ್ಚಾಗಿ ಜನರು ಸಾಯುವಾಗ ನೋಡಿ, ಅವರೆಲ್ಲ ಹೀಗೆ ಆಶ್ಚರ್ಯದಲ್ಲಿ ಸಾಯ್ತಾರೆ. ಯಾಕೆಂದ್ರೆ ಅವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಮೃತ್ಯುವನ್ನು. ಹಾಗಾಗಿ ಸಾಯುವ ಶಾಕ್ ಅಲ್ಲಿ ಸಾಯುವಂತ. ಹಾಗೆ ಆದ್ರೆ ನಾವು ರಾತ್ರಿ ಪ್ರಾರ್ಥನೆ ಮಾಡ್ಬೇಕಂತೆ, ಕೃಷ್ಣ, ಪ್ರಭುಪಾದ, you have given this day, I use this day for your service, for your pleasure, so kindly grant me one more day. ಇನ್ನೊಂದು ದಿವಸ ಕೊಡಿ, ಇನ್ನೊಂದು ದಿವಸ ನಾನು ಕೆಲಸ ಮಾಡ್ತೇನೆ, ನಿಮ್ಗೆ ನಿಮ್ಮ ಸೇವೆ ಮಾಡ್ತೇನೆ. ಈ ರೀತಿ ಪ್ರಾರ್ಥನೆ ಮಾಡಿ ಮಲಗಬೇಕಂತೆ. ಮತ್ತೆ ಬೆಳಿಗ್ಗೆ ಎದ್ದ ಕೂಡಲೇ, ಎಸ್ ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ಸ್ ಎ ಲಾಟ್, ನೀವು ನನಗೆ ಇನ್ನೊಂದು ದಿವಸ ಕೊಟ್ಟಿದ್ದೀರಿ, ಎಸ್ ನಾನು ಇದನ್ನು ನಿಮ್ಮ ಸೇವೆಗೆ ಯೂಸ್ ಮಾಡ್ತೇನೆ. ನಾವು ಹಾಗೆ ಅಲ್ಲ, ನಾವು ಪ್ರಾರ್ಥನೆ ಮಾಡ್ತೇವೆ ಕಷ್ಟ ಬರುವಾಗ, ಮತ್ತೆ ಮರು ದಿವಸ ನಮಗೆ ಮರೆತು ಹೋಗ್ತದೆ. ನಾವು ನಮ್ಮದೇ ಒಂದು ಲೋಕದಲ್ಲಿ ಇರ್ತೇವೆ. ಮತ್ತೆ ಇನ್ನೊಮ್ಮೆ ನಮ್ಗೆ ಕಷ್ಟ ಬರುವಾಗ ನಾವು ಆಗ ನನ್ಗೆ ನೆನಪಾಗುವಂಥದ್ದು. ಈ ರೀತಿ ಮಾಡಬಾರ್ದು. ಹಾಗೆ ನಮ್ದು ಕಾನ್ಸ್ಟೆಂಟ್ ಈ ರೀತಿ ಪ್ರಾರ್ಥನೆ ಇದ್ರೆ ನಮ್ಗೆ ಸಹಾಯ ಮಾಡ್ತಾರೆ. ಪ್ರಭುಪಾದ ಕೂಡ ಸಹಾಯ ಮಾಡ್ತಾರೆ, ಕೃಷ್ಣ ಕೂಡ ಸಹಾಯ ಮಾಡ್ತಾರೆ. ಇವನನ್ನು ಇವ ಜನ್ಮಿನ್, ಇವ ಎಂತ ಹೇಳುವ ಒಂದು ಬೋಗಸ್ ಅಲ್ಲ,
ಸುಮ್ಮನೆ ಸುಮ್ಮನೆ ಹೇಳ್ತಾ ಇಲ್ಲ, ಇವ ಜನ್ವಿನ್ ಒಂದು ಕೂಗು, ಇವನನ್ನು ನಾನು ಈ ಗುಂಡಿಯಿಂದ ಆಚೆ ಪಾರು ಮಾಡುವ. ಗುಂಡಿ ಅಂದ್ರೆ ಇಂದ್ರಿಯ ಸುಖ, ಇದರಿಂದ ಆಚೆ ಹಾಕುವ. ಡಿಸ್ಕಷನ್ ನಡೀತದೆ. ಹೇಗೆಂದ್ರೆ ಪ್ರಭುಪಾದ ಚೈತನ್ಯ ಮಹಾಪ್ರಭುವೊಟ್ಟಿಗೆ ಡಿಸ್ಕಷನ್ ನಡೀತದೆ. ಪ್ರಭುಪಾದ ಹೇಳ್ತಾರೆ ಚೈತನ್ಯ ಮಹಾಪ್ರಭುಪಾದ, ಎಸ್ ದಿಸ್ ಪರ್ಸನ್ ಈಸ್ ವೆರಿ ಸೀರಿಯಸ್, ಈಸ್ ವೆರಿ ಜೆನ್ವಿನ್, ಈಸ್ ಲುಕ್ ಲೈಕ್ ವೆರಿ ಜೆನ್ವಿನ್, ಸೊ ಕೈಂಡ್ಲಿ ಹೆಲ್ಪ್ ಹಿಮ್. ಈ ರೀತಿ ಡಿಸ್ಕಷನ್ ಆಗ್ತದೆ, ಮತ್ತೆ ನಮ್ಮನ್ನು ಆಗ್ತಾರೆ. ಹಾಗಾಗಿ ವಿ ಶುಡ್ ಬಿ ಜೆನ್ವಿನ್ ಫಸ್ಟ್ ಆಫ್ ಆಲ್. ನಾವು ಡಿಸೈಡ್ ಮಾಡ್ಬೇಕು ವೆದರ್ ಐ ವಾಂಟ್ ಟು ಗೋ ಟು ದಿಸ್ ಲಿಬರೇಟೆಡ್ ಸ್ಟೇಜ್ or whether I want to be in struggling stage or whether I want to be in sense gratification stage. Now decide ಮಾಡಬೇಕು. ನಮ್ಮ ಡಿಸಿಷನ್ ಫರ್ಮ್ ಆದ ಮೇಲೆ ನಿರ್ಧಾರ ಮತ್ತೆ ಪ್ರಭುಪಾದ ಮತ್ತೆ ಕೃಷ್ಣ ಹೆಲ್ಪ್ ಮಾಡ್ತಾರೆ. ದೇ ಆರ್ ರೆಡಿ. ಆದ್ರೆ ಇದು ಎಂತ ಒಂದು ದಿವಸದ ಬಿಸ್ನೆಸ್ ಅಲ್ಲ, ಇದು ಲಾಂಗ್ ಟರ್ಮ್ ಬಿಸ್ನೆಸ್. ಲಾಂಗ್ ಟರ್ಮ್ ನೋಡ್ತಾ ಇರ್ತಾರೆ ನಮ್ಮ ಆಕ್ಟಿವಿಟೀಸ್ ಅನ್ನು ನೋಡ್ತಾ ಇರ್ತಾರೆ. ಹೌ ಮಚ್ ಡಿಸೈರ್ ಈಸ್ ಹ್ಯಾವಿಂಗ್ ಟು ಸರ್ವ್, ವೆದರ್ ಈ ಸಿಂಪ್ಲಿ ಬ್ಲಫಿಂಗ್, ಸುಮ್ಮನೆ ಹೇಳ್ತಾ ಇದ್ದಾನ, ಆದ್ರೆ ಇವನಿಗೆ ನಿಜವಾಗಿ ಉಂಟಾ ಸೇವೆ ಮಾಡ್ಲಿಕ್ಕೆ, ಇದೆಲ್ಲ ನೋಡ್ತಾ ಇರ್ತಾರೆ. ಇವಾಗ ಕಾಟಾಚಾರಕ್ಕೆ ಸೇವೆ ಮಾಡುದಾ ಅಲ್ಲ ಜನ್ಮೀನಾಗಿ ಸೇವೆ ಮಾಡುವಂತದ? खुदा दिलो जे जन्मे जन्मे प्रभु से जन्मे जन्मे ನಮ್ಗೆ ಯಾವಾಗ ಎಂತ ಇರ್ಬೇಕಂದ್ರೆ ಪ್ರಭುಪಾದ್ ಜನ್ಮ ಜನ್ಮದಲ್ಲೂ ನಾನು ನಿಮ್ಮ ಸೇವೆ ಮಾಡ್ತೇನೆ, ಈ ರೀತಿ ನಮ್ಗೆ ಬರ್ಬೇಕು ಇಚ್ಛೆ, ಈ ರೀತಿ ಇಚ್ಛೆ ಬರ್ಬೇಕು. ಹಾಗಾಗಿ ಇದನ್ನೆಲ್ಲ ಎಂತ ಹೇಳುವಂತದ್ದು, ನಾವು ಮಾಡುವಂತ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇರ್ತಾರೆ. ಪ್ರಭುಪಾದ್ ಕೂಡ ನೋಡ್ತಾ ಇರ್ತಾರೆ, ಕೃಷ್ಣ ಕೂಡ ನೋಡ್ತಾ ಇರ್ತಾರೆ. ಹಾಗಾಗಿ ನಾವು ಯಾವಾಗ ತುಂಬಾ ಎಂತ ಹೇಳುವಂತದ್ದು ದೃಢ ಸಂಕಲ್ಪದಿಂದ ಎಸ್ ನನಗೆ ಈ ಇಂದ್ರಿಯ ಸುಖದಿಂದ ಹೊರಗೆ ಬರಬೇಕು, ನನಗೆ ಟೋಟಲಿ ಕೃಷ್ಣ ನಿನ್ನ ಸೇವೆಯಲ್ಲಿ ನಿರತನಾಗಬೇಕು, ಸೇವೆ ಬಿಟ್ಟು ನನಗೆ ಬೇರೆ ಯಾವುದು ಬೇಡ, ಆಗ ನಾವು ಈ ಎಂತ ಹೇಳುವಂತದ್ದು ಸ್ಟ್ರಗ್ಲಿಂಗ್ ಸ್ಟೇಜ್ ಇಂದ ಲಿಬರೇಟೆಡ್ ಸ್ಟೇಜ್ಗೆ ಹೋಗ್ಲಿಕ್ಕೆ ಆಗ್ತದೆ. ಕೃಷ್ಣ ವಿಲ್ ಡೆಫಿನೆಟ್ಲಿ ವಿಲ್ ಹೆಲ್ಪ್. ಹಾಗೆ ಇಲ್ಲಿ ವಿರಾಗ ಅಂದ್ರೆ ಅಂತ distaste, having developed distaste. ರಾಗ ಅಂದ್ರೆ ಅಟ್ಯಾಚ್ಮೆಂಟ್, ವಿರಾಗ ಅಂದ್ರೆ ಆಪೋಸಿಟ್, ವೈರಾಗ್ಯ. ಹಾಗಾಗಿ ಒಂದು ಕಡೆಯಿಂದ ನಾವು ಜ್ಞಾನವನ್ನು ಪಡೆಯಬೇಕು, ಜ್ಞಾನ ವೈರಾಗ್ಯ. ವೈರಾಗ್ಯ ಅಂದ್ರೆ ನಮ್ಗೆ ಈ ಭೌತಿಕದಿಂದ ವಿ ಶುಡ್ ಬಿ ಟೋಟಲಿ ಡಿಸ್ಟೇಸ್ಟ್, ವ್ಯಾಕ್ ಟು ಇಂದ್ರಿಯ ಸುಖ ವ್ಯಾಕ್ ಟು ಆಗ್ಬೇಕು. ಹಾಗೆ ಮೆಟೀರಿಯಲ್ ಬಾಂಡೇಜ್ ಅಂದ್ರೆ ಈಗ ನಮ್ಗೆ ಒಂದು ಬಾಡಿ ಉಂಟು, ಇಂದ್ರಿಯ ಸುಖ ಮಾಡಿ ಮಾಡಿ ಇನ್ನೊಂದು ದೇಹ ಸಿಗ್ತದೆ, ನೆಕ್ಸ್ಟ್ ಲೈಫಲ್ಲಿ ಇನ್ನೊಂದು ದೇಹ ಸಿಗ್ತದೆ. ಯಾವ ದೇಹ ಗಾಡ್ ನೋಸ್, ಯಾವುದು ಕೂಡ ಸಿಗ್ಬೋದಂತೆ. ಹೇಗೆಂದ್ರೆ ಈ ಲಕ್ಕಿ ಡಿಪ್ ಉಂಟಲ್ಲ, ಲಕ್ಕಿ ಡಿಪ್ಪಲ್ಲಿ ತುಂಬಾ ನಂಬರ್ಸ್ ಎಲ್ಲ ಹಾಕ್ತಾರೆ. ಈಗ ಮೊನ್ನೆ ನನ್ನ ಕಸಿನ್ಗೆ ಕಾರ್ ಸಿಕ್ತು ಈ ಲಕ್ಕಿ ಡಿಪ್ಪಲ್ಲಿ, ಅವ ಜಸ್ಟ್ 3,000 ರೂಪಾಯಿ ಕಟ್ಟಿದ್ರು, ಅವನಿಗೆ ಕಿಯಾದು ಕಾರ್ ಸಿಕ್ತು 10 ಲಕ್ಷದ. ಹಾಗೆ ಅದೆಂತ ಡ್ರಾ ಅಂತೆ, ಡ್ರಾ ಅಲ್ಲಿ ಹೀಗೆ ಹಾಕ್ತಾರೆ, ಮತ್ತೆ ಅದ್ರಲ್ಲಿ ಸಿಗ್ತಾರೆ, ಅವನ ಹೆಸರು ಬಂತು, ಅವನ ಹೆಸರು ಜೀವನ್, ಕಾರ್ ಗೋಸ್ ಟು ಜೀವನ್. ಹಾಗೆ ನಮ್ದು ಕೂಡ ಹಾಗೆ ಲಕ್ಕಿ ಡಿಪ್ ಅಂತಂದ್ರೆ ನೆಕ್ಸ್ಟ್ ಲೈಫ್ ಹೀಗೆ ಹಾಕ್ತಾರೆ, ಇರುವೆ, ಮೊಸಳೆ, ಕಪ್ಪೆ, ಮೀನು, ಯಾವ್ದು ಸಿಗ್ತದೆ ಹೇಳಲಿಕ್ಕೆ ಆಗುದಿಲ್ಲ, ಹಾವು,
ನಾಯಿ, ಬೆಕ್ಕು, ಇಲಿ, ಮರ, ಪಕ್ಷಿ, ಕಾಗೆ. ಹಾಗಾಗಿ ಎಂತ ಹೇಳಲಿಕ್ಕೆ ಬರುವುದಿಲ್ಲ. ಒಂದು ದೇಹ ಬಿಟ್ಟು ಇನ್ನೊಂದು ದೇಹ ಸಿಗುವಂತದ್ದು. ಇದು ಮೆಟೀರಿಯಲ್ ಎಂತ ಹೇಳುವಂತದ್ದು ಬಾಂಡೇಜ್. ಮೆಟೀರಿಯಲ್ ಬಾಂಡೇಜ್ ಅಂದ್ರೆ ಒಂದು ದೇಹ ಕಳೆದ ಮೇಲೆ ಇನ್ನೊಂದು ದೇಹ, ಒಂದು ಬಟ್ಟೆ ತೆಗೆದು ಇನ್ನೊಂದು ಬಟ್ಟೆ ಹಾಕುವಂತದ್ದು. ಹಾಗಾಗಿ ಈಗ ನಮ್ಗೆ ನೋಡಿ, ನಾವು ಭಗವಂತನಿಗೆ ವಿ ಶುಡ್ ಬಿ ಆಲ್ವೇಸ್ ಗ್ರಾಟಿಟ್ಯೂಡ್ ಸಲ್ಲಿಸಬೇಕು, ಕೃತಜ್ಞತಾ ಭಾವ. ನನಗೆ ಮನುಷ್ಯ ಜನ್ಮ ಸಿಕ್ಕಿದೆ, ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಮನುಷ್ಯ ಜನ್ಮದಲ್ಲಿ ಭಗವಂತನನ್ನು ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ನಾನು ಯಾರು, ಪ್ರಕೃತಿ ಎಂತ, ಆತ್ಮ ಅಂದ್ರೆ ಎಂತ, ಭಗವಂತನಿಗೆ ಮತ್ತೆ ನನಗೆ ಎಂತ ಕನೆಕ್ಷನ್, ಇದೆಲ್ಲ ಮನುಷ್ಯ ಜನ್ಮದಲ್ಲಿ ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಈಗ ನಾಯಿಗೆ ಹೇಳಲಿಕ್ಕೆ ಆಗ್ತದ ನಾನು ಯಾರು? ಹೇಳಲಿಕ್ಕೆ ಆಗ್ತದ ನಾಯಿಗೆ? ಇಲ್ಲ, ನಾಯಿಗೆ ಹೇಳಲಿಕ್ಕೆ ಆಗುದಿಲ್ಲ. ನಾಯಿಗೆ ಅಂತ ಅಂದ್ರೆ ನಾವೀಗ ಹೋಗುವ ಗೇಟ್ ಹತ್ರ ಹೋಗುವ ಸುಮ್ಮನೆ ಪ್ರಭುಪಾದ ಹೇಳುವಂತದ್ದು ಅನ್ನೆಸೆಸರಿ ಡಾಗ್ ಇಸ್ ಬಾರ್ಕಿಂಗ್. ಯಾಕೆ? ಇಟ್ಸ್ ಬಿಸ್ನೆಸ್ ಇಸ್ ಟು ಡೂ ಲೈಕ್ ದಟ್. ಅದರ ಬಿಸ್ನೆಸ್ಸೇ ಅದು. ನಾಯಿ ಜನ್ಮ ಸಿಗುವುದೇ ಅದಕ್ಕೆ ಶಾಪ. ಸುಮ್ಮನೆ ಸುಮ್ಮನೆ ಗೊಬ್ಬೆ ಹೊಡೆಯುವಂಥದ್ದು. ಹಾಗಾಗಿ ನಾಯಿಗೆ ಹೇಳಲಿಕ್ಕೆ ಆಗುದಿಲ್ಲ ದೇವರು ಎಂತ ಅಂತ. ನಾನು ಯಾರು? ನಾನು ದೇಹ ಅಲ್ಲ, ನಾ ಆತ್ಮ. ನಾಯಿಗೆ ಹೇಳಲಿಕ್ಕೆ ಆಗುದಿಲ್ಲ, ನಮ್ಗೆ ಹೇಳಲಿಕ್ಕೆ ಆಗ್ತದೆ. ಹಾಗೆ ನಮ್ಗೆ ಮನುಷ್ಯ ಜನ್ಮ ಸಿಕ್ಕಿದೆ. ಮನುಷ್ಯ ಜನ್ಮವನ್ನು ನಾವು ಸದುಪಯೋಗ ಪಡಿಸಬೇಕು. ಹೇಗೆ ಸದುಪಯೋಗ ಪಡಿಸುವಂಥದ್ದು? ಭಗವಂತನ ಸೇವೆಯಲ್ಲಿ ತೊಡಗಿಸುವಂಥದ್ದು. ಹಾಗಾಗಿ ನಾವು ಇಂದ್ರಿಯ ಸುಖ ಮಾಡಿದ್ರೆ ನಮ್ಗೆ ಇನ್ನೊಂದು ದೇಹ ಸಿಗ್ತದೆ. ವಿ ವಿಲ್ ಬಿ ಎಂಟ್ಯಾಂಗಲ್ಡ್ ಟು ಗೆಟ್ ಅನದರ್ ಬಾಡಿ. ಹಾಗಾಗಿ ವಿರಾಗ ಐಂದ್ರಿಯ ಅಂದ್ರೆ ನಮ್ಗೆ ವಿ ಶುಡ್ ಹ್ಯಾವ್ ವೈರಾಗ್ಯ ಫಾರ್ ಸೆನ್ಸ್ ಗ್ರಾಟಿಫಿಕೇಶನ್. ಹಾಗೆ ಪ್ರಭುಪಾದ ಹೇಳುವಂಥದ್ದು, ಈಗ ಪ್ರಭುಪಾದ ಪಾಶ್ಚಾತ್ಯ ದೇಶದಲ್ಲಿ ಹೋಗುವಾಗ ಅಲ್ಲಿ ಈಗ ಕೂಡ ಹಾಗೆ ಬೀಚಲ್ಲೆಲ್ಲ ದೇ ವಿಲ್ ಬಿ ನೇಕೆಡ್. ಪ್ರಭುಪಾದ ಈಗ ನೋಡಿ ಹೇಳ್ತಾರೆ, ಎಸ್ ನೆಕ್ಸ್ಟ್ ಲೈಫ್ ಯು ವಾಂಟ್ಸ್ ಟು ಬಿಕಮ್ ನೇಕೆಡ್, ನೆಕ್ಸ್ಟ್ ಲೈಫ್ ಯು ವಿಲ್ ಬಿಕಮ್ ಫ್ರೀ. ಕೃಷ್ಣ ವಿಲ್ ಸ್ಯಾಂಕ್ಷನ್. ಈಗ ಕೂಡ ಎಷ್ಟೋ ಬೀಚಲ್ಲೆಲ್ಲ ಪ್ರೀಚಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಎಲ್ಲರೂ ದೇ ವಿಲ್ ಬಿ ನೇಕೆಡ್. ಪಾಶ್ಚಾತ್ಯ ದೇಶದಲ್ಲಿ ಅದು ಕಾಮನ್. ಮತ್ತೆ ಪ್ರಭುಪಾದ ಹೇಳುವಂತ ಇನ್ನೊಂದು ಉದಾಹರಣೆ ಪ್ರಭುಪಾದ ಹೇಳುವಂತದ್ದು, ಇನ್ ವೆಸ್ಟರ್ನ್ ಕಂಟ್ರೀಸ್ ದೇ ಡೋಂಟ್ ಹ್ಯಾವ್ ಎನಿ ಡಿಸ್ಕ್ರಿಮಿನೇಷನ್ ಆಫ್ ಈಟಿಂಗ್. ಈಗ ಚೈನಾದಲ್ಲಿ ದೇ ಈಟ್ ಕಾಕ್ರೋಚ್ ಫ್ರೈ, ಸ್ನೇಕ್ ನೂಡಲ್ಸ್, ಮತ್ತೆ ಈ ಎಲ್ಲ ಜಿರ್ಲೆದು ಫ್ರೈ ತಿಂತಾರೆ. ಈ ರೀತಿ ಎಲ್ಲ ತಿಂತಾರೆ. ಕಪ್ಪೆ ಟಿಕ್ಕ ತಿಂತಾರೆ. ಎಲ್ಲ ಈ ಜಪಾನಲ್ಲಿ ತಿಂತಾರೆ, ಚೈನಾದಲ್ಲಿ ತಿಂತಾರೆ, ನಾರ್ತ್ ಕೊರಿಯಾ, ಇಂಡೋನೇಷ್ಯಾ, ಫಿಲಿಪೀನ್ಸ್ ಇಲ್ಲೆಲ್ಲ ತಿಂತಾರೆ. ದೇ ಡೋಂಟ್ ಹ್ಯಾವ್ ಡಿಸ್ಕ್ರಿಮಿನೇಷನ್. ಹಾಗೆ ಪ್ರಭುಪಾದ ಇರುವಂತದ್ದು, ಎಸ್ ನೆಕ್ಸ್ಟ್ ಲೈಫ್ ದೇ ವಿಲ್ ಬಿಕಮ್ ಪಿಗ್. ಪಿಗ್ಗೆ ಡಿಸ್ಕ್ರಿಮಿನೇಷನ್ ಇಲ್ಲ ಅಂತೆ, ಹಂದಿ. ಹಾಗಾಗಿ ನಮ್ಗೆ ಎಂತ ಇಚ್ಛೆ ಉಂಟು ಅದು ಭಗವಂತ ಗ್ರಾಂಟ್ ಮಾಡ್ತಾನೆ. ಯು ವಿಲ್ ಸ್ಯಾಂಕ್ಷನ್. ಕಾರಣ ಗುಣ ಸಂಘಸ್ಯ ಪ್ರಕೃತಿ ಕ್ರಿಯಮಾಣಾನಿ ಗುಣೇ ಕರ್ಮಾಣಿ ಸರ್ವಶಃ. ಹಾಗೆ ಯಾಕೆ ನಮ್ಗೆ ಬೇರೆ ಬೇರೆ ದೇಹ ಸಿಗುವಂಥದ್ದು? ಯಾಕೆಂದ್ರೆ ನಮ್ಗೆ ಆ ಪ್ರಬಲ ಇಚ್ಛೆ ಉಂಟು, ಅದೇ ಸಿಗ್ತದೆ. ಬಿಕಾಸ್ ಆಫ್ ಅ ಸೆನ್ಸ್ ಗ್ರಾಟಿಫಿಕೇಶನ್. ಸಾಯುವಾಗ ನಮ್ದು ಎಂತ ಇಚ್ಛೆ ಇರ್ತದೆ, ಯು ವಿಲ್ ಗೆಟ್ ಸೇಮ್ ಥಿಂಗ್. ಭಗವಂತ ಅದನ್ನೇ ನಿಮ್ಗೆ ಕೊಡ್ತಾನೆ. ಹಾಗೆ ಪ್ರಭುಪಾದ ಹೇಳುವಂಥದ್ದು, ಮೆಟೀರಿಯಲ್ ಡಿಸೀಸ್ ಎಂತ? ಎವ್ರಿ ಒನ್ ಹ್ಯಾಸ್ ಗಾಟ್ ಟೆಂಡೆನ್ಸಿ ಫಾರ್ ಸೆನ್ಸ್ ಗ್ರಾಟಿಫಿಕೇಶನ್. ಇಟ್ ಇಸ್ ಮೆಟೀರಿಯಲ್ ಡಿಸೀಸ್ ಅಂತ. ಆದ್ರೆ ಒಬ್ಬೊಬ್ಬರಿಗೆ ಬೇರೆ ಬೇರೆ ರೀತಿಯದುಂಟು. ಪ್ರಭುಪಾದ ಹೇಳುವಂಥದ್ದು ಇದನ್ನೆಲ್ಲ ನಾವು ಸ್ಟಾಪ್ ಮಾಡ್ಬೇಕಂತೆ. ವಿ ಶುಡ್ ಬಿ ಡಿಸ್ಟೇಸ್ಟಬಲ್ ಫಾರ್ ಸೆನ್ಸ್ ಗ್ರಾಟಿಫಿಕೇಶನ್. ಹೇಗೆ ಸ್ಟಾಪ್ ಮಾಡುವಂಥದ್ದು? ಕೃಷ್ಣ ಪ್ರಜ್ಞೆಯಿಂದ. ಮೋರ್ ಯು ಶುಡ್ ಚಾಂಟ್, ಮೋರ್ ಯು ಶುಡ್ ಹಿಯರ್,
more you should take prasadam. When you take more these things, all nonsense things from inside will go out. If Krishna goes in, all nonsense things will go out. Then there is no sense gratification. ಹಾಗಾಗಿ ಈ ಭಕ್ತಿ ಯೋಗ ತುಂಬಾ ಪವರ್ಫುಲ್. ಮತ್ತೆ ಇದು ತುಂಬಾ ಈಸಿ. ಪ್ರಭುಪಾದ ಹೇಳುವಂತದ್ದು ಚಾಟ್, ಡ್ಯಾನ್ಸ್, ಟೇಕ್ ಕೃಷ್ಣ ಪ್ರಸಾದ. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ, ಗೋಲೋಕದಲ್ಲಿ ವಾಟ್ ಡಸ್ ಕೃಷ್ಣ ಡೂ? ಕೃಷ್ಣ ಅಲ್ಲಿ ಎಂತ ಮಾಡ್ತಾನೆ? ಈ ಜಸ್ಟ್ ಆಲ್ವೇಸ್ ಚಾಂಟಿಂಗ್, ಈಸ್ ಡ್ಯಾನ್ಸಿಂಗ್ ಅಂಡ್ ಈಸ್ ಟೇಕಿಂಗ್ ಪ್ರಸಾದ. ದಾಟ್ಸ್ ಇಟ್. ಪ್ರಭುಪಾದ ಹೇಳುವಂತದ್ದು ಸ್ಪಿರಿಚುವಲ್ ವರ್ಲ್ಡ್ ಮೀನ್ಸ್ ಆಲ್ವೇಸ್ ಜಾಲಿ, ಹ್ಯಾಪಿ. ಇಟ್ ಇಸ್ ಆಲ್ವೇಸ್ ರಿಕ್ರಿಯೇಷನ್. ರಿಕ್ರಿಯೇಷನ್ ಅಂದ್ರೆ ನಾವು ಪಿಕ್ನಿಕ್ ಹೋಗುವಂಥದ್ದು, ಜಾಲಿ. ಹಾಗಾಗಿ ನಾವು ಕೂಡ ಅದನ್ನೇ ಮಾಡುವಂಥದ್ದು. ಎಂತ? ಚಾಟ್, ಡ್ಯಾನ್ಸ್, ಟೇಕ್ ಕೃಷ್ಣ ಪ್ರಸಾದ. ಪ್ರಭುಪಾದ ಹೇಳುವಂಥದ್ದು ಎನಿಬಡಿ ಕ್ಯಾನ್ ಡು, ಈವನ್ ಚಿಲ್ಡ್ರನ್ಸ್ ಕ್ಯಾನ್ ಡು. ದೇ ಕ್ಯಾನ್ ಚಾಂಟ್, ದೇ ಕ್ಯಾನ್ ಟೇಕ್ ಕೃಷ್ಣ ಪ್ರಸಾದ, ದೇ ಕ್ಯಾನ್ ಡ್ಯಾನ್ಸ್. ಹಾಗಾಗಿ ಇದು ಟೆಂಡೆನ್ಸಿ ಉಂಟು ನೋಡಿ. ನಮಗೆ ಚಾಂಟ್ ಮಾಡುವಂತ ಟೆಂಡೆನ್ಸಿ ಉಂಟು, ಅದು ನಾವು ಎಂತ ಪಿಕ್ಚರ್ ಸಾಂಗ್ ಅನ್ನ ಹಾಡ್ತೇವೆ. ನಮಗೆ ಡ್ಯಾನ್ಸ್ ಮಾಡುವಂತ ಟೆಂಡೆನ್ಸಿ ಉಂಟು. ಯಾಕೆಂದ್ರೆ ಇದೆಲ್ಲ ಯಾಕೆ ಇರುವಂತದ್ದು? ಯಾಕೆಂದ್ರೆ ಇಟ್ ಈಸ್ ದೇರ್ ಇನ್ ಕೃಷ್ಣ. ಸೊ ವಿ ಆರ್ ಪಾರ್ಟ್, ಮಮೇ ವಂಶ ಜೀವಲೋಕೆ ಜೀವಭೂತ ಸನಾತನ. ವಿ ಆರ್ ಪಾರ್ಟ್ ಆಫ್ ಕೃಷ್ಣ, ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಕೃಷ್ಣ. ಆ ಕೃಷ್ಣಲ್ಲಿ ಇದ್ದದ್ದು ನಮ್ಮಲ್ಲಿ ಕೂಡ ಬರ್ತದೆ. ವಾಟ್ ವಿ ಡೂ? ನಾವು ಚಾಂಟಿಂಗ್ ಅಂತ ಮಾಡುವಂತದ್ದು, ವಿ ಚಾಂಟ್ ಫಿಲ್ಮ್ ಸಾಂಗ್ಸ್, ವಿ ಡ್ಯಾನ್ಸ್ ಫಾರ್ ಫಿಲ್ಮ್ ಡ್ಯಾನ್ಸ್. We take prasadam alla, eating tendency is there, we take all nonsense thing. But Prabhupada ಒಂದು ಇದನ್ನು ಡೌಟ್ ಎಲ್ಲಿ ಮಾಡ್ಬೇಕಂತೆ? Chant Krishna's name, take Krishna prasadam and dance for Krishna's pleasure. That's it. ಇಷ್ಟೇ ಮಾಡ್ಬೇಕು ನಾವು. ಹಾಗಾಗಿ ಸ್ಪಿರಿಚುವಲ್ ವರ್ಲ್ಡ್ ಅಂದ್ರೆ ಜಾಲಿ ಯಾವಾಗಲೂ. ಹಾಗಾಗಿ ಕೃಷ್ಣ ಪ್ರಜ್ಞೆ ತುಂಬಾ ಈಸಿ. ಇಲ್ಲಿ ಹೇಳುವಂಥದ್ದು ಎಂತ? ರುಜುಬೀರ್ ಯೋಗ ಮಾರ್ಗ. ರುಜುಬಿ ಅಂದ್ರೆ ವೆರಿ ಈಸಿ ಟು ಪರ್ಫಾರ್ಮ್, ತುಂಬಾ ಸುಲಭ, ಕಷ್ಟ ಇಲ್ಲ. ಕಷ್ಟ ಇರುವಂತದ್ದು ನಮ್ಮ ಇಲ್ಲಿ ಮನಸ್ಸಿನಲ್ಲಿ. ಮೈಂಡ್ ಈಸ್ ಅವರ್ ಎನಿಮಿ. ಈಗ ಮೈಂಡ್ ಇಂದ ನಾವು ಎಲ್ಲ ಬೇಡದನ್ನು ತೆಗಿಬೇಕು, ಮತ್ತೆ ಇದನ್ನ ಹಾಕ್ಬೇಕು. ಆಗ ಅದು ತುಂಬಾ ಸುಲಭ. ಮತ್ತೆ ನೆಕ್ಸ್ಟ್ ಹೇಳುವಂಥದ್ದು ಎಂತ ಇಲ್ಲಿ? ದೃಷ್ಟ ಸುತಾನ್ ಮದ್ ರಚನಾ ಅನುಚಿಂತಯ. ದೃಷ್ಟ ಅಂದ್ರೆ ಯು ಕ್ಯಾನ್ ಸಿ ಕೃಷ್ಣ. ಈಗ ನಾವು ಟೆಂಪಲ್ ಅಲ್ಲಿ ರಾಧಾ ಗೋವಿಂದ ಉಂಟು, ಯು ಕ್ಯಾನ್ ಸಿ. ಆಕ್ಚುಲಿ ನಮ್ಗೆ ಈ ಕಣ್ಣಿನಲ್ಲಿ ಕೃಷ್ಣನನ್ನು ನೋಡ್ಲಿಕ್ಕೆ ಆಗ್ತದಾ? ಎಸ್, ಯಾರು ಹೇಳ್ತೀರಿ? ನಮ್ಮ ಈ ಕಣ್ಣಿನಲ್ಲಿ ಕೃಷ್ಣನನ್ನು ನೋಡ್ಲಿಕ್ಕೆ ಆಗ್ತದಾ? ಇಲ್ಲ ಪ್ರಭುಜಿ. ಮತ್ತೆ ನಾವು ಹೇಗೆ ನೋಡುವಂತದ್ದು ಕೃಷ್ಣನನ್ನು? ಹೃದಯದ ಕಣ್ಣಿನಿಂದ. ಆಕ್ಚುಲಿ ಅಂತಂದ್ರೆ ನಮ್ಗೆ ದಿವ್ಯ ಚಕ್ಷು, ಈ ಕಣ್ಣಿನಲ್ಲಿ ನಮ್ಗೆ ಕೃಷ್ಣನ ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಕೃಷ್ಣ ಇಸ್ ಬಿಯಾಂಡ್ ಅವರ್ ವಿಷನ್. ನಮ್ಗೆ ಟ್ರಾನ್ಸ್ಜೆಂಡಲ್ ಕಣ್ಣು ಬೇಕು. ಹಾಗೆ ಈ ಕಣ್ಣಿನಲ್ಲಿ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೃಷ್ಣ ಇಸ್ ಅಗ್ರೀಡ್ ಟು ಬಿ ಸೀನ್ ಬೈ ಯು. ಹೇಗೆ? ಈ ಹಸ್ ಅಸ್ಯೂಮ್ಡ್ ಅರ್ಚ ವಿಗ್ರಹ. ಈ ಕೆಲವರು ಹೇಳ್ತಾರೆ, ಈ ನಾಸ್ತಿಕರು ಹೇಳುವಂಥದ್ದು, ಎಂತ ಮಾರೆ ಇವರಿಗೆ ಹರೇ ಕೃಷ್ಣದವರಿಗೆ ಆ ಕಲ್ಲನ್ನು ಇಟ್ಟು ಕೃಷ್ಣ ಕೃಷ್ಣ ಅಂತ ಹೇಳ್ತಾರೆ, ಭಜನೆ ಮಾಡ್ತಾರೆ, ಈ ರೀತಿ ಹೇಳ್ತಾರೆ ಅವರು. ಈಗ ಕೃಷ್ಣನ ವಿಗ್ರಹ ಅದು ಕಲ್ಲ ಅಲ್ಲ, ಸ್ವತಃ ಕೃಷ್ಣ ಇದ್ದಾನ ಅದರಲ್ಲಿ? ಎಸ್, ಯಾರು ಹೇಳ್ತೇನೆ? ಸ್ವತಃ ಕೃಷ್ಣ ಇದ್ದಾನ? ಬರೀ ಕಲ್ಲ ಅದು? ಸ್ವತಃ ಕೃಷ್ಣ ಇದ್ದಾನೆ. ಕೃಷ್ಣ ಇದ್ದಾನೆ. ಮತ್ತೆ ಯಾಕೆ ನಾಸ್ತಿಕರು ಹೇಳುವಂತದ್ದು ಕಲ್ಲು ಕಲ್ಲು ಅಂತ ಯಾಕೆ ಹೇಳುವಂತದ್ದು? ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅವರಿಗೆ ಕೃಷ್ಣ ಬಂದ್ಬಿಡ್ತಾರೆ ಪ್ರಭುಜಿ. ಅವಳಿಗೆ ಪ್ರೀತಿ ಇಲ್ಲ ಪ್ರಭುಜಿ. ಅವರಿಗೆ ಪ್ರೀತಿ ಇಲ್ಲ. ಓಕೆ, ಎಸ್. ಹಾಗಾಗಿ ಈಗ ನಾವು ಅದನ್ನು ಕಲ್ಲಂತ ಎಣಿಸುವ. ಪ್ರಭುಪಾದ ಅಂತ ಹೇಳುವಂತದ್ದು
Even if it is stone, you think, but Krishna can become visible before you like stone. ಯಾಕೆಂದ್ರೆ ಬಿಹೈಂಡ್ ಸ್ಟೋನ್ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಸಪೋಸ್ ಈ ಕೃಷ್ಣ ಇಲ್ಲಿಗೆ ಬಂದ್ರು ಕೂಡ ನಮ್ಗೆ ಇನ್ವಿಸಿಬಲ್ ಆಗ್ತದೆ. ಕೃಷ್ಣ ಇದ್ದಾನೆ ಇಲ್ಲಿ, ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ, ಇಲ್ಲಿ ಇದ್ದಾನೆ ಕೃಷ್ಣ. ಐ ಕಾಂಟ್ ಸಿ ಬಿಕಾಸ್ ಮೈ ನನ್ನ ಕಣ್ಣು ಇಂಪರ್ಫೆಕ್ಟ್, ಪರ್ಫೆಕ್ಟ್ ಅಲ್ಲ. ಬಟ್ ಕೃಷ್ಣ ಈಸ್ ದೇರ್, ಈಸ್ ವಾಚಿಂಗ್. ಕೃಷ್ಣ ನೋಡ್ತಾ ಇದ್ದಾನೆ. ಈಗ ದಿಸ್ ಪರ್ಸನ್ ಈಸ್ ಡೂಯಿಂಗ್ ಭಾಗವತಂ ಕ್ಲಾಸ್, ಕೃಷ್ಣ ಇಸ್ ಸೀಯಿಂಗ್, ಬಟ್ ಐ ಕಾಂಟ್ ಸಿ ಕೃಷ್ಣ ಬಿಕಾಸ್ ಮೈ ಐಸ್ ಆರ್ ಇಂಪರ್ಫೆಕ್ಟ್. ಕಣ್ಣಲ್ಲಿ ಪ್ರೇಮಾಂಜನ ಬರ್ಬೇಕಂತೆ, ಮತ್ತೆ ನಮಗೆ ನೋಡ್ಬೋದು. ಈಗ ನಮ್ದು ಪ್ರೇಮಾಂಜನ ಅಲ್ಲ. ವಿ ಆರ್ ಬಿಗಿನರ್ಸ್. ನಾವೀಗ ಸಣ್ಣ ಮಗು, ಭಕ್ತಿಯಲ್ಲಿ ಸಣ್ಣ ಮಗು. ನಾವೀಗ ಬೇಬಿ ಸ್ಟೆಪ್ ಇಡ್ತಾ ಇದ್ದೇವೆ. ನಾವು ದೊಡ್ಡವರಾದ ಮೇಲೆ, ಭಕ್ತಿಯಲ್ಲಿ ಅಡ್ವಾನ್ಸ್ ಆದ ಮೇಲೆ ಮತ್ತೆ ನಮಗೆ ಕೃಷ್ಣ ಕಾಣಿಸ್ತಾನೆ, ಹತ್ತಿರವೇ ಕಾಣಿಸ್ತಾನೆ, ಹತ್ತಿರವೇ ಕಾಣಿಸ್ತಾನೆ. ಹಾಗಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಭೂಮಿ ರಪೋನಲು ವಾಯುಕಂ ಮನೋ ಬುದ್ಧಿ ರೇವಚ ಅಹಂಕಾರ ಇತ್ಯಮ್ಮಿ ಭಿನ್ನ ಪ್ರಕಾರ ಅಷ್ಟರ. ಅಂದ್ರೆ ಈಗ ಈ ಸ್ಟೋನ್ ಇಸ್ ಅನದರ್ ಫಾರ್ಮ್ ಆಫ್ ವರ್ತ್. ಇದೆಲ್ಲ ಕೃಷ್ಣಂದೇ. ನಮ್ಗೆ ಸ್ಟೋನ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದು, ಕೃಷ್ಣನೇ ಕ್ರಿಯೇಟ್ ಮಾಡಿದ್ರು. ಹಾಗೆ ಎಲ್ಲವೂ ಕೃಷ್ಣನ ಎನರ್ಜಿ. ಸ್ಟೋನ್ ಕೂಡ ಎನರ್ಜಿ, ಎಲ್ಲವೂ. ಹಾಗಾಗಿ ಪ್ರಭುಪಾದ ಹೇಳುವಂತದ್ದು, ಭಕ್ತ್ಯ ಮಾಂ ಅಭಿಜಾನ, ಭಕ್ತನಿಗೆ ಮಾತ್ರ ಅರ್ಥ ಆಗ್ತದೆ ಕೃಷ್ಣ. ಎಲ್ಲರಿಗೂ ಅರ್ಥವಾಗುವುದಿಲ್ಲ, ಎಲ್ಲರಿಗೂ ಅರ್ಥವಾಗುವುದಿಲ್ಲ. ಓಕೆ, ಹರೇ ಕೃಷ್ಣ. ಯಾವ್ದು ಪ್ರಶ್ನೆದಲ್ಲಿ ಕೇಳ್ಬಹುದು. ಹಾಗಾಗಿ ಕನ್ಕ್ಲೂಷನ್ ಎಂತಂದ್ರೆ, ವಿ ಹ್ಯಾವ್ ಟು ಸ್ಟಾಪ್ ಅವರ್ ಸೆನ್ಸ್ ಗ್ರಾಟಿಫಿಕೇಶನ್ ಅಂಡ್ ವಿ ಹ್ಯಾವ್ ಟು ಯೂಸ್ ಅವರ್ ಸೆನ್ಸಸ್ ಫಾರ್ ಕೃಷ್ಣಸ್ ಸ್ಯಾಟಿಸ್ಫ್ಯಾಕ್ಷನ್. ದಟ್ ಈಸ್ ಕೃಷ್ಣ ಕಾನ್ಶಿಯಸ್ನೆಸ್. ಓಕೆ, ಯಾವ್ದು ಪ್ರಶ್ನೆ ಉಂಟಾ? ಓಕೆ ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ಎಸ್, ನಾಳೆ ನೋಡಿ, ನಾಳೆ ಎಲ್ಲರಿಗೂ ಹೇಳಿ, ನಾಳೆ ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ದೇನೆ 8 to 9:30 ರಾಮನ ಬಗ್ಗೆ, ರಾಮಕಥಾ. ಹಾಗಾಗಿ ಎಲ್ಲರಿಗೂ ಹೇಳಿ, ಜಾಸ್ತಿ ಜನ ಬರುವ ಹಾಗೆ ಮಾಡಿ. ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಲಾಭ ಆಗಲಿ. ಆಸ್ಪಿಷಿಯಸ್ ಡೇ, ನಾಳೆ ರಾಮನವಮಿ. ಎಸ್, ಹರೇ ಕೃಷ್ಣ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.